ವಾಲಿಬಾಲ್ ಫೈನಲ್ ಪಂದ್ಯಾಟ ನಡೆಯುತ್ತಾ ಇದೆ. ಈ ಬಾರಿ ಸರ್ ಹಾಕಲಾಗಿದೆ. ಒಂದು ಅಂಕ ತಂಡಕ್ಕೆ. ಏಳು ಇಂಥವ್ರು ಮಾಡ್ತಾಳ ಎತ್ತೊತ್ತಿಟ್ಟೆ ಯಾಕ ಈ ಬಾರಿ ರೈಟ್ ರೈಡರ್ ಜರ್ಸಿ ನಂಬರ್ 2 ಈ ಬಾರಿ ಜಗದೀಶ್ ಆगे ಎತ್ತೊತ್ತಿಟ್ಟಾಕಲ್. ಈ ಬಾರಿ ಜಗದೀಶ್ ಲೆಫ್ಟ್ ರೈಡರ್ ಜಗದೀಶ್ ಎಸ್ ಅಂಕ ಸೇರ್ಪಡೆ 9-9 ಸಮಬಲ. ಈ ಮೂಲಕ ಮಕ್ಕಳ ತಂಡ ಒಂದೊಂದು ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಈ ಬಾರಿ ಶೋಭಿತ್ ಯಶಸ್ವಿ ಡ್ರ್ಯಾಗನ್ 12-9 ಇನ್ ಫೇವರ್ ಆಫ್ ಪಡ್ತಾಳ. ಮುಂದಿನ ಕಬಡ್ಡಿ ಪಂದ್ಯಾಟ ಶ್ರೀದುರ್ಗ ಕೊಂಬಾರು ಹಾಗೂ ಶ್ರೀದೇವಿ ಮಾರುವಂಗಿ ಈ ಎರಡು ತಂಡಗಳ ಮಧ್ಯೆ ನಡೆಯಲಿದೆ. ಅಲ್ಲಿ ವಾಲಿಬಾಲ್ ಫೈನಲ್ ಪಂದ್ಯಾಟ ನಡೆಯುತ್ತಾ ಇದೆ. ಶ್ರೀದುರ್ಗ ಕೊಂಬಾರು ವರ್ಸಸ್ ಶಿವಶಕ್ತಿ 72 ಈ ಎರಡು ತಂಡಗಳ ಮಧ್ಯೆ ವಾಲಿಬಾಲ್ ಫೈನಲ್ ಪಂದ್ಯಾಟ ನಡೆಯುತ್ತಿದೆ. ಕಬಡ್ಡಿ ಪಂದ್ಯಾಟ ಮುಗಿದ ನಂತರ ಪುರುಷರ ಹಗ್ಗ ಜಗ್ಗಾಟ ಸ್ಪರ್ಧೆ ಇದೆ. ಹನ್ನೆರಡು 9 ಇನ್ ಫೇವರ್ ಆಫ್ ಪಡ್ತಾಳ. ಈ ಬಾರಿ ಜರ್ಸಿ ನಂಬರ್ 8 ರೈಟ್ ಕಾರ್ನರ್ ವೀಕ್ಷಿತ್, ಲೆಫ್ಟ್ ಕಾರ್ನರ್ ಪ್ರಕಾಶ್ ಗೊತ್ತಿಲ್ಲ. ಈ ಬಾರಿಯ ಜೊತೆ ರೈಟ್ ಒಂದು ಅಂಕ ಮಾಡ್ತಾಳ ತಂಡಕ್ಕೆ. ಈ ಬಾರಿ ಪ್ರಕಾಶ್ ಗೊತ್ತಿಲ್ಲ. ಲೆಫ್ಟ್ ರೈಡರ್ ರೈಡರ್ ಔಟ್. ಸೂಪರ್ ಟೆಕ್ಲ ಟೆಕ್ಕಲೆ ಸಚಿವದಲ್ಲಿ 2 ಅಂಕ. ಈ ಬಾರಿ ಬಂದು ಯತ್ನ ಆಗುವ ಯಶಸ್ವಿ. ಈ ಬಾರಿ ಶ್ರೇಯಸ್ ಆಗುವ ಯಶಸ್ವಿ ಟ್ಯಾಕಲ್. in favor of Mardana. Empty ray. Ibari Jagdish.
ಈ ಬಾರಿ ಮತ್ತೊಮ್ಮೆ ಅನುಭವಿ ಆಟಗಾರ ಈ ಬಾರಿ ಸೂಪರ್ ರೈಟ್. ಮುಂದಿನ ಪಂದ್ಯಾಟಕ್ಕೆ ಶ್ರೀ ದುರ್ಗಾ ಈ ಕೊಂಬಾರ್ ಬಾರಿ ಸ್ಟಂಪಿಂಗ್. ವರ್ಸಸ್ ಶ್ರೀದೇವಿ ಮಾರ್ವಂಜಿ. ಎರಡು ತಂಡಗಳು ತಯಾರಾಗಿರಬೇಕು. ಈಗಾಗಲೇ ವಾಲಿಬಾಲ್ ಫೈನಲ್ Yes. ಪಂದ್ಯಾಟ ಅಲ್ಲಿ ಈ ನಡೆಯುತ್ತಿದೆ. ಮೂಲಕ ಮತ್ತಳ ತಂಡ ವಿಜಯಶಾಲಿಯಾಗಿದೆ. ಮುಂದಿನ ಪಂದ್ಯಾಟಕ್ಕೆ ಗೋಲ್ಗೊಳಿಸಿ. ಶ್ರೀ ದುರ್ಗಾ ಕೊಂಬಾರು ವರ್ಸಸ್ ಶ್ರೀದೇವಿ ಮಾರ್ವಂಜಿ. ಈ ಎರಡು ತಂಡಗಳು ಮುಂದಿನ ಪಂದ್ಯಾಟಕ್ಕಾಗಿ ಇಲ್ಲಿ ಇರತಕ್ಕದ್ದು. ಶ್ರೀ ದುರ್ಗಾ ಕೊಂಬಾರು ವರ್ಸಸ್ ಶ್ರೀದೇವಿ ಮಾರ್ವಂಜಿ. ಆದಷ್ಟು ಬೇಗ ಎರಡು ತಂಡಗಳು ಇಲ್ಲಿ ಬರಬೇಕು. ಎಲ್ಲ ಅದರಲ್ಲಿದ್ದಾರೆ, ಬರ್ಬೇಕಷ್ಟೇ, ಯಾವುದು ಕರೀಲಿಕ್ಕಾಗುದಿಲ್ಲ. ಕೊಂಬಾರಿದ್ರೆ ಕೊಂಬಾರ ಆಡ್ತಾ ಇದ್ದಾರೆ. ಶ್ರೀದೇವಿ ಮಾರಂಗಿ, ಶ್ರೀದೇವಿ ಮಾರಂಗಿ, ದಯವಿಟ್ಟು ನಿಮ್ಮ ಇರುವಿಕೆಯನ್ನು ತಿಳಿಸಿ. ಅಲ್ಲಿ ವಾಲಿಬಾಲ್ ಫೈನಲ್ ಪಂದ್ಯಾಟ ಬಹಳ ರೋಮಾಂಚಕಾರಿಯಾಗಿ ನಡೀತಾ ಇದೆ. ಕೊಂಬಾರ್ ತಂಡದ ಎದುರಾಳಿ ತಂಡ ವಾಲಿಬಾಲ್ ಆಡ್ತಾ ಇದ್ದಾರೆ. ಶ್ರೀ ದುರ್ಗಾ ಕೊಂಬಾರು ಹಾಗೂ ಶಿವಶಕ್ತಿ 72 ಈ ಎರಡು ತಂಡಗಳ ಮಧ್ಯೆ ವಾಲಿಬಾಲ್ ಫೈನಲ್ ಪಂದ್ಯಾಟ ಬಹಳ ರೋಮಾಂಚಕಾರಿಯಾಗಿ ನಡೆಯುತ್ತಾ ಇದೆ. ಇಲ್ಲಿ ಕಬಡ್ಡಿ ಆಡುವ ಆಟಗಾರರು ಅಲ್ಲಿ ವಾಲಿಬಾಲ್ ಆಟ ಆಡುತ್ತಿರುವುದರಿಂದ ಇಲ್ಲಿ ಕಬಡ್ಡಿಯನ್ನು ಸ್ವಲ್ಪ ಹೊತ್ತು ಕಾಯಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಗಳೂರು ಇವರ ವತಿಯಿಂದ ದಾಖಾ ಜಿಲ್ಲಾ ಯೋಜನಾ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು, ಕಡಬ ತಾಲೂಕು ಯೋಜನಾ ಒಕ್ಕೂಟ ರಿಜಿಸ್ಟರ್ಡ್, ನವಜೀವನ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ನೆಟ್ಟಣ ಬಿಡಿದರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಗ್ರಾಮೀಣ ಕ್ರೀಡಾಕೂಟ 2021ರಂದು ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಬೆಳಿಗ್ಗೆ ಉದ್ಘಾಟನಾ ಸಮಾರಂಭದ ನಂತರ ಸ್ಪರ್ಧೆಗಳನ್ನು ಮಾಡಲಾಗಿತ್ತು. ಈಗ ಸಂಜೆ ನಡೆಯುವಂತಹ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಸಾಹುಲ್ ಹಮೀದ್ ಖಜಾಂಜಿ, ನವಜೀವನ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನೆಟ್ಟಣಗಳಿಗೆ ಇವರು ವಹಿಸಲಿದ್ದಾರೆ. ಗೌರವ ಉಪಸ್ಥಿತಿ ಶ್ರೀ ಕೃಷ್ಣ ಶರ್ಮಾ, ನಿವೃತ್ತ ಮುಖ್ಯ ಗುರುಗಳು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲಾ ಬಿಳಿನೆಲೆ, ಕಾರ್ಯದರ್ಶಿ ಸುಬ್ರಹ್ಮಣ್ಯ ಮಠ ಎಜುಕೇಶನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ, ಅತಿಥಿಗಳಾಗಿ ಶ್ರೀ ಶಿವಶಂಕರ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಿಳಿನೆಲೆ, ಶ್ರೀ ದಯಾನಂದ ಸಣ್ಣಾರ, ಜತೆ ಕಾರ್ಯದರ್ಶಿ ಯೋಜನಾ ಒಕ್ಕೂಟ ಕಡಬ ತಾಲೂಕು, ಶ್ರೀ ಜನಾರ್ದನಗೌಡ ಸೂಟು, ಅಧ್ಯಕ್ಷರು ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಬಿಳಿನೆಲೆ,
ಶ್ರೀ ಸುಂದರಗೌಡ ಸೂರು ಅಧ್ಯಕ್ಷರು ಭಜನಾ ಪರಿಷತ್ ಕಡಬ ತಾಲೂಕು, ಶ್ರೀ ಪ್ರಶಾಂತ್ ವಿ ಮುಖ್ಯೋಪಾಧ್ಯಾಯರು ವೇದವ್ಯಾಸ ವಿದ್ಯಾಲಯ ಬಿಳಿಗೆರೆ ಇವರೆಲ್ಲ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇಂದು ನಡೆದಂತಹ ಈ ಕ್ರೀಡಾಕೂಟಕ್ಕೆ ಸಹಕರಿಸುವ ಸಂಘ ಸಂಸ್ಥೆಗಳು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲಾ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ, ವೇದವ್ಯಾಸ ವಿದ್ಯಾಲಯ ಬಿಳಿನೆರೆ, ಯುವಕ ಮಂಡಲ ರಿಜಿಸ್ಟರ್ಡ್ ಬಿಳಿನೆರೆ, ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಬಿಳಿನೆರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಬಿಳಿನೆರೆ, ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಬಿಳಿನೆರೆ. ಈ ಸಂಘ ಸಂಸ್ಥೆಗಳು ಇಂದಿನ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿರುತ್ತಾರೆ. ಅದೇ ರೀತಿ ನಿರ್ಣಾಯಕರಾಗಿ ಸಹಕರಿಸಿದವರು ಶ್ರೀ ಮೇದಪ್ಪಗೌಡ ಅಮೆ ಶಾರೀರಿಕ ಶಿಕ್ಷಕರು, ಶ್ರೀ ಚಂದ್ರಶೇಖರ್ ಗೌಡ ಅಮೆ ಶಾರೀರಿಕ ಶಿಕ್ಷಕರು, ವಿನಯ್ ಕುಮಾರ್ ಶಾರೀರಿಕ ಶಿಕ್ಷಕರು, ಅದೇ ರೀತಿ ಕಮಲಾಕ್ಷ ಪಟ್ಟಡ್ಕ ಇವರುಗಳೆಲ್ಲ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅದೇ ರೀತಿ ಪ್ರಸಾದ್ ಮೆಟ್ಟನ್ ಇವರು ನಮ್ಮೊಂದಿಗೆ ನಿರ್ಣಾಯಕರಾಗಿ ಸಹಕರಿಸಿದ್ದಾರೆ. ಈಗ ಅಲ್ಲಿ ಫೈನಲ್ ವಾಲಿಬಾಲ್ ಪಂದ್ಯಾಟ ನಡೆಯುತ್ತಾ ಇದೆ. Game ball 4. ಒಂದರಲ್ಲಿ ಸಮಬಲಗೊಂಡಿದೆ. In favor of Kumbal. ಸಮಬಲದ ಹೋರಾಟ. ಪಾಯಸ ಕುಡಿಯುವವರು
ಅಲ್ಲಿ ಪಾಯಸ ತಗೊಳ್ಬಹುದು. ಪಾಯಸ ಇದೆ ಅಲ್ಲಿ, ಪಾಯಸ ಕುಡಿಯುವವರು ಪಾಯಸ ಪಾಯಸ ಕುಡಿಯುವವರು ಹೋಗಿ ಅಲ್ಲಿ ಪಾಯಸ ತೆಗೆದುಕೊಳ್ಳಿ. ಅಲ್ಲೇ ಹಾಕಿಗಳು ವ್ಯವಸ್ಥೆ ಮಾಡಿಲಿ ಯಾರಾದ್ರು ಸದಸ್ಯರು ಸದಸ್ಯರು ಅಲ್ಲೇ ಪಾಯಸ ಹಾಕಿಗಳು Grade 7. ಒಂಬತ್ತು ಏಳು ಕಂಗಾರು 9-7 8 in favor of Kambaro. 8-9. Nine each. 9-9 Samla. ಮತ್ತೆ ಮುಂಚೂಣಿಯಲ್ಲಿ ಕೊಂಬ ಹೆನೀಚ್ 10 in favor of Shivshakti 72. Over for Shivshakti. Captain for Shivshakti 72. Done.
ಈಗಾಗಲೇ ವಾಲಿಬಾಲ್ ಫೈನಲ್ ಪಂದ್ಯಾಟ ಅಂತ್ಯಗೊಂಡಿದೆ. ಇನ್ನು ಕಬಡ್ಡಿ ಮುಂದುವರಿಯುತ್ತದೆ.